ಉಚ್ಚಿಲ ಸಿ-ರೋಡ್ ಬೆಟ್ಟಂಪಾಡಿ ಪೆರಿಬೈಲು ಪ್ರದೇಶದಲ್ಲಿ ಸಮುದ್ರದ ಅಲೆಗಳು ಅಪ್ಪಳಿಸಲು ಆರಂಭವಾಗಿದೆ. ಗುರುವಾರ ತಡರಾತ್ರಿಯಿಂದ ಸಮುದ್ರದ ಅಲೆಗಳು ಬಿರುಸುಗೊಂಡು ಸುಮಾರು ಅರ್ಧ ಕಿಲೋಮೀಟರ್ನಷ್ಟು ಸಮುದ್ರ ಎದುರು ಬಂದಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಬೆಟ್ಟಂಪಾಡಿ ಪ್ರದೇಶದಲ್ಲಿರುವ ತೆಂಗಿನ ಮರಗಳು ಸಮುದ್ರ ಪಾಲಾದರೆ ಪೆರಿಬೈಲು ಸಮೀಪ ಹಲವು ವರ್ಷಗಳ ಹಿಂದಿನ ಪ್ರವಾಸಿಗರು ಕುಳಿತುಕೊಳ್ಳುವ ತಡೆಗೋಡೆಯೊಂದು ಸಂಪೂರ್ಣ ಕುಸಿದು ಬಿದ್ದಿದೆ. ಇದೇ ಪ್ರದೇಶದಲ್ಲಿ ರಾತ್ರಿ ಮತ್ತು ಮಧ್ಯಾಹ್ನ ಸಂದರ್ಭ ಸಮುದ್ರದ ಅಲೆಗಳು ರಸ್ತೆಗೆ ಅಪ್ಪಳಿಸಲು ಆರಂಭಿಸಿದ್ದು, ಇದರಿಂದ ಉಚ್ಚಿಲದಿಂದ ಉಳ್ಳಾಲ ಕಡೆಗೆ ವಾಹನ ಸವಾರರು ಹೋಗಲು ಸಾಧ್ಯವಾಗುತ್ತಿಲ್ಲ. ಮಿನಿಸ್ಟರ್ ಎಲ್ಲರೂ ಇಲ್ಲಿಗೆ ಬಂದಾರೆ, ಒಂದು ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ. ಇಲ್ಲಿಗೆ ನಾವು ಕಲ್ಲು ಹಾಕ್ತೇವೆ, ಇದನ್ನು ನಾವು ಸರಿ ಮಾಡಿ ಕೊಡ್ತೇವೆ. DC ಶಶಿಕಾಂತರವರು ಇಲ್ಲಿ ನನ್ನ ಬೆನ್ನು ಮುಟ್ಟಿ ಹೇಳಿದ್ದಾರೆ, ನೀವು ಹೆದರ್ದು ಬೇಡಪ್ಪ, ಇಲ್ಲಿ ಎಲ್ಲ ಕೆಲಸ ನಾವು ಮಾಡಿಕೊಡ್ತೇವೆ ಅಂತ. ಆಮೇಲೆ ಅವರಾಗಲಿ ಮತ್ತೊಬ್ಬರ ಈ ಕಡೆ ತಿರುಗಿ ನೋಡಲಿಲ್ಲ. ಯಾಕಂದರೆ ಈಗ ಎಲೆಕ್ಷನ್ ಆಗಿದೆ, ಎಲೆಕ್ಷನ್ ಯಾರಿಗೆ ಜಯಿಸಲಿ ಯಾರು ಇದು ಸೋಲಲಿ ಆ ವಿಷಯ ಎಲ್ಲ ನಾವು ಹೇಳಿದ್ದು. ನಾವು ಸಾಧಾರಣ ಹಿರಿಯ ನಾಗರಿಕರು, ನಾನು 50 ವರ್ಷದಿಂದ ನನ್ನ ಪ್ರಾಯ ಬಂದದಿಂದ ಇಲ್ಲಿಯೇ ಹುಟ್ಟಿ ಬೆಳೆದವರು ನಾವು. ಆದರೆ ನನ್ನೆಯಿಂದ ಒಂದು 3 ಕಿಲೋಮೀಟರ್ ಈ ಸಮುದ್ರ ಕರೆಗೆ ಹೋಗಿದೆ. CRZ ಎಲ್ಲ ಜಾಗ ಹೋಗಿ ಈಗ ನಮ್ಮ ಉಳ್ಳಾಳಕ್ಕೆ ಹೋಗುವ ರಸ್ತೆಯನ್ನು ಅದು ತಿನ್ನುತ್ತಾ ಉಂಟು. ಪ್ರತಿ ವರ್ಷವೂ ಸಮುದ್ರ ಮುಂದೆ ಬರುತ್ತಿದೆ. DC, AC ಬಂದರೂ ಪರಿಹಾರದ ಮಾತುಗಳನ್ನಾಡಿ ಹೋಗುತ್ತಾರೆ. ವೇಗ ನಿಯಂತ್ರಣ ಮಾಡಿದಲ್ಲಿ ಮಾತ್ರ ತಡೆಯಬಹುದು. CRZ ವ್ಯಾಪ್ತಿಯ 75% ಸಮುದ್ರ ಪಾಲಾಗಿ ಹೋಗಿದೆ. ಸದ್ಯ ಉಳ್ಳಾಲ ಉಚ್ಚಿಲ ಸಂಪರ್ಕಿಸುವ ಮಾರ್ಗದ ರಕ್ಷಣೆಯಾದರೂ ಆಗಬೇಕಿದೆ. ರಸ್ತೆ ಸಮುದ್ರ ಪಾಲಾದರೆ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆಯಾಗಲಿದ್ದು, ಎಲ್ಲರೂ ರಾಷ್ಟ್ರೀಯ ಹೆದ್ದಾರಿವರೆಗೆ ಹೋಗಿ ಅಲ್ಲಿಂದ ತೆರಳಬೇಕಿದೆ. ಸದ್ಯ ಕಲ್ಲು ಹಾಕುವ ಪ್ರಕ್ರಿಯೆ ನಡೆಯುತ್ತಿದೆ. ಆದರೆ ಶಾಶ್ವತ ಪರಿಹಾರವನ್ನ ಮಾಡದೆ ಕೋಟ್ಯಾಂತರ ಹಣವನ್ನ ಸಮುದ್ರಕ್ಕೆ ಹಾಕುವ ಕೆಲಸವಾಗುತ್ತಿದೆ. ಹಗಲು ಕಂಡ ಬಾವಿಗೆ ರಾತ್ರಿ ಹಾರಿದಂತಹ ಅನುಭವವಾಗುತ್ತಿದೆ. ಗೊತ್ತಿದ್ದರೂ ಕಲ್ಲು ಹಾಕೋದು ಯಾಕೆ? ಸಂತ್ರಸ್ತರಿಗೆ ಆ ಹಣವನ್ನ ನೀಡಿ ಅಲ್ಲಿಂದ ಅವರನ್ನ ಬೇರೆಡೆಗೆ ಸ್ಥಳಾಂತರಗೊಳಿಸುವ ಪ್ರಯತ್ನ ನಡೆಸಬೇಕಿದೆ ಎಂದು ತಲಪಾಡಿ ಸ್ಥಳೀಯ ನಿವಾಸಿಯಾದ ಮೊಯ್ದೀನ್ ಕುನ್ನಿ ಹೇಳಿದ್ದಾರೆ. ಕಡಲು ಇದು ಬರ್ತಾ ಇದೆ ವರ್ಷ ಆದರೂ ಕೆಲವು ಎಲ್ಲ ಮನೆಗಳು ತೊಂದರೆ ಬರ್ತಾ ಇದೆ. ನಮ್ಮ DC ಅವರು AC ಅವರು ಬರ್ತಾರೆ, MLA ಅವರು ಮಿನಿಸ್ಟರ್ ಅವರು ಬರ್ತಾರೆ, ಇದು ಅವರಿಗೆ ಪರಿಹಾರ ಕೊಡ್ತಾರೆ, ಹೋಗ್ತಾರೆ, ಕಲ್ಲಾಕ್ತಾರೆ ಅಂತ ಹೇಳ್ತಾರೆ. ಎಷ್ಟು ಕಲ್ಲಾಗಿದ್ರು ಈ ಸಮುದ್ರದಲ್ಲಿ ನಿಲ್ಲುವಂಥ ಅವಕಾಶ ಕಾಣುವುದಿಲ್ಲ ನಮಗೆ. ಎಷ್ಟೋ ಕೋಟಿ, 1,000 ಕೋಟಿ ಅಂತ ಹೇಳ್ತಾರೆ. ಸ್ವಲ್ಪ ದಿವಸ ಆಗ ಏನೂ ಕೋಟಿ ಇಲ್ಲ, ಲೆಕ್ಕವೂ ಇಲ್ಲ, ಏನೂ ಇಲ್ಲ. ನಾವು ಅವರ ತಿಂದಿದೆ ಅಂತ ಹೇಳೋದಲ್ಲ. ಒಂದು ವೇಳೆ ಸಮುದ್ರನೇ ಕೊಂಡೋಗಿರ್ಬೋದು. ಸುಮ್ಮನೆ ನಮಗೆ ಗೊತ್ತಿತ್ತು ಈ ಥರ ಮಾಡೋದಕ್ಕಿಂತ ಇಲ್ಲಿ ವಾಸಿಸುವ ಜನಗಳಿಗೆ ಅವರವರು ಸ್ವಲ್ಪ ಪರಿಹಾರ ಕೊಟ್ಟು ಅವರಲ್ಲಿ ಸ್ಥಳಾಂತರಿಸಿ